ಇಂದು ಸಾಫ್ಟ್ವೇರ್ ಐಟಿ-ಬಿಟಿ ಕಂಪನಿಗಳನ್ನು ಸೇರುವ ಆಸೆಯಿಂದ ಯುವಕರು ಹಳ್ಳಿ ಬಿಟ್ಟು ನಗರವನ್ನು ಸೇರುತ್ತಿದ್ದಾರೆ. ಅಲ್ಲಿ ನೀಡುವ ಒಂದಿಷ್ಟು ಹಣಕ್ಕಾಗಿ ಹಗಲು ರಾತ್ರಿ ಎನ್ನದೇ ದುಡಿಯುತ್ತಿದ್ದಾರೆ. ಆದರೆ ಇದೆಲ್ಲವನ್ನ ಬಿಟ್ಟು ಪ್ರಗತಿಪರ ರೈತನಾಗುವ ಆಸೆಯಿಂದ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ರೈತನಾಗಲು ಹೊರಟಿದ್ದಾನೆ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಸಮೀಪ ಇರುವ ಮಟ್ಟನವಿಲೆ ಎಂಬ ಗ್ರಾಮದಲ್ಲಿರುವ ಚಂದನ್ ಎಂಬ ಯುವಕ ಈ ಮೊದಲು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನ ಮಾಡುತ್ತಿದ್ದು, ಅಲ್ಲಿ ನೀಡುವ ಪುಡಿಗಾಸು ಹಣಕ್ಕಾಗಿ ಹಗಲು ರಾತ್ರಿ ಎನ್ನದೇ ದುಡಿಯುತ್ತಿದ್ರು. ಕೊರೋನಾ ಸಂದರ್ಭದಲ್ಲಿ ನಗರ ಬಿಟ್ಟು ಹಳ್ಳಿ ಸೇರಿದ ಚಂದನ್ ಪ್ರಗತಿಪರ ರೈತನಾಗುವ ಆಸೆಯಿಂದ ವಿಶಿಷ್ಟವಾಗಿ ಬೇಸಾಯ ಮಾಡಬೇಕೆಂದು ಹೊರಟು ಗುಲಾಬಿ ಹೂವುಗಳನ್ನು ಬೆಳೆಯಲು ಪ್ರಾರಂಭಿಸಿದ್ರು. ಇಂದು ನಮ್ಮ ಹಳ್ಳಿ ರೈತರು ಕೆಲವು ಬೆಳೆಗಳಿಗೆ ಸೀಮಿತವಾಗಿ ಬೆಳೆದು ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲದೆ ಹಣ ಕಳೆದುಕೊಂಡು ಕೈ ಚೆಲ್ಲಿ ಕುಳಿತಿದ್ದಾರೆ. ಆದರೆ ಇವೆಲ್ಲವಕ್ಕೂ ಭಿನ್ನವಾಗಿ ಚಂದನ್ ಗುಲಾಬಿ ಹೂಗಳನ್ನು ಬೆಳೆಸಿದ್ರು. ಇದಕ್ಕಾಗಿ ಅವರು ಹಾಕಿದ ಬಂಡವಾಳ 7 ಲಕ್ಷ ರೂಪಾಯಿಗಳು. ಕೆಲವು ತಿಂಗಳ ಹಿಂದೆ ಹಾಕಿದ ಬಂಡವಾಳಕ್ಕೆ ಇಂದು ಪ್ರತಿದಿನ 8 ರಿಂದ 10 ಸಾವಿರ ಸಂಪಾದನೆಯನ್ನ ಮಾಡುತ್ತಿದ್ದಾರೆ. ನಮ್ಮ ಹೆಸರು ಚಂದನ್ ಅಂತ ಹೇಳ್ಬಿಟ್ಟು ನಾವು ಈ ಗುಲಾಬಿ ಬೆಳೆಯನ್ನ 7 ವರ್ಷದಿಂದ ಪ್ರಾರಂಭ ಮಾಡಿದ್ದೀವಿ. ಈಗ 8 ತಿಂಗಳ ಹಿಂದೆ ಈ ಒಂದು ಮಟ್ಟನವಿಲೆ ಅನ್ನೋ ಒಂದು ಗ್ರಾಮದಲ್ಲಿ ಪ್ರಾರಂಭ ಮಾಡಿದ್ದೀವಿ. ಇದನ್ನು ಪ್ರಾರಂಭ ಮಾಡೋ ಉದ್ದೇಶ ಏನಂದರೆ, ಬೇರೆ ಬೆಳೆಗಳಿಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಆದರೆ ಅದರಲ್ಲಿ ನಾವು ಲಾಭ ಪಡೆಯೋದಕ್ಕೆ ಆಗಲ್ಲ. ಯಾಕಂದರೆ 3 ತಿಂಗಳ ಬೆಳೆ ಇರುತ್ತೆ. ಅದು 3 ತಿಂಗಳ ಬೆಳೆಯಲ್ಲಿ ನಾವು ಯಾವುದೇ ರೀತಿ ಲಾಭ ಕಂಡುಕೊಳ್ಳೋದಕ್ಕಾಗಲ್ಲ. ರೇಟ್ ಬರ್ಬೋದು, ಬರದೇ ಇರ್ಬೋದು. ಆದರೆ ಈ ಗುಲಾಬಿ ಬೆಳೆಯಲ್ಲಿ ಯಾವಾಗಲೂ ಸಹ ರೇಟ್ ಇದ್ದೇ ಇರುತ್ತೆ. ಯಾವುದಾದ್ರೂ ಒಂದು ಹಬ್ಬದಲ್ಲಿ ಕೊಯ್ಕೊಂಡ್ರು ನಮಗೆ ರೇಟ್ ಸಿಗುತ್ತೆ. ಅದರಿಂದ ನಾವು ಈ ಗುಲಾಬಿ ಬೆಳೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಇದನ್ನ ಯಾವ ಗುಲಾಬಿ ಅಂತ ಕರೀತಾರೆ? ಇದನ್ನ ಮಿರಾಬಲ್ ಅಂತ ಹೇಳ್ಬಿಟ್ಟು ಕರೀತಾರೆ. ಮಿರಾಬಲ್ ಅಂತ ಕರೀತಾರೆ. ಆದ್ರೆ ಜನಸಾಮಾನ್ಯರು ಇದನ್ನ ಕರೆಯೋದು ಬಟನ್ ರೋಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ನಮ್ದು ಮೂಲತಃ ಕೋಲಾರ ಜಿಲ್ಲೆ ಮಾಲೂರು ತಾಲೂಕು. ನಿಮ್ಗೆ ಇದಕ್ಕಿಂತ ಮುಂಚೆ ಇದ್ರ ಅನುಭವ ಇಲ್ಲ. ನಾನು ಮೊದಲು ಟೀಚಿಂಗ್ ಪ್ರೊಫೆಷನಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಆಮೇಲೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದೀನಿ TCS ಅಲ್ಲಿ. ಅದನ್ನೆಲ್ಲನೂ ಬಿಟ್ಟು ಈ ಲಾಕ್ಡೌನ್ ಬಂದಾಗ ಈ ಒಂದು ಕೆಲಸಕ್ಕೆ ಕೈ ಹಾಕಿರೋದು. ಯಾರು ಮೀಟ್ ಮಾಡಿಲ್ಲ ಸರ್. ನಾವು ಮುಂದೆ ನಮ್ಮ ಡಿಸ್ಟಿಕಲ್ಲಿ ಬೆಳೆಯೋದನ್ನ ನೋಡಿ ಅವರ ಒಂದು ಇದನ್ನ ನೋಡ್ಕೊಂಡು ನಾವು ಇದನ್ನ ಮಾಡ್ತಾ ಇದೀವಿ. ಈಗಾಗಲೇ ಇದರಿಂದ ನೀವು ಲಾಭ ಪಡ್ಕೊಂಡಿದ್ದೀರಾ ಸರ್? ಲಾಭ ಪಡಿತಾ ಇದೆ, ಖಂಡಿತ ಇದರಲ್ಲಿ ಲಾಭ ಪಡಿತಾ ಇದೀವಿ. ಈಗ ಪರ್ ಕೆಜಿ ಎಷ್ಟಿದೆ ಸರ್? ಈಗ ಪರ್ ಕೆಜಿ 80 ರೂಪಾಯಿ ಇದೆ. ಎಷ್ಟು ವರ್ಷದಿಂದ ಹೂ ಬಿಡ್ತಾ ಇದೆ? ಈಗ ನಮ್ದು 4 ತಿಂಗಳಿಂದನೂ ಹೂ ಸ್ಟಾರ್ಟ್ ಆಗಿದೆ. ಯೋಗೇಶ್ ಬಿಜಿ, V4 ನ್ಯೂಸ್, ಹಾಸನ.